ನಾನು 25 ವರ್ಷದಿಂದ ರಂಗಭೂಮಿ ಕಲಾವಿದ. ತುಳು ಚಿತ್ರರಂಗದಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ಇಜ್ಜಿ ಎನ್ನೊಂಜಿ ಲಕ್ಕಿದಾದವನು ಡೈಲಾಗ್ ಇತ್ತೀನಿ ಒಂಜಿ ರಾಜ್ಯ ಸರ್ವಡೆಲ್ಲ ಒಂಜಿ ದೈವ ಗಗ್ಗರವುಲಿ ಅವು ಕನ್ನಡ ಅಡ್ಲೆ ಅಂತ ತುಳುಟೆ ಅಂತೀನಿ ಮಲೆಯಲಿಲ್ಲ. ಸೊ ಏನೋ ಜ್ಞಾನ ಮಗೆ ತುಳಿ ಆತು ಭಾಷೆ ಬತ್ತನಲ್ಲ ಯಾನ್ ಎನ್ನ ಅಪ್ಪೆ ಭಾಷೆಡೆ ಎನ್ನ ಡೈಲಾಗ್ ಬರುತ್ತೆ. ಆ ದೈವದ್ದು ನಾವು ಸೀನ್ ಮಾಡುವಾಗ ರಾಜ್ ಶೆಟ್ಟಿ ಅಲ್ಲಿ ಇದ್ದು ಫುಲ್ ಅದನ್ನೆಲ್ಲ ಇದು ಮಾಡ್ತಿದ್ರು. ಸೊ ಅದ್ಭುತ ಅನಿಸಿದೆ ನನಗೆ. ಒಬ್ಬ ಕಲಾವಿದನಾಗಿ ನಾನೊಂದು ಹೊಸ ಪ್ರಪಂಚ ಅಲ್ಲಿ ನೋಡಿದೆ. ಯಾಕಂದರೆ ಅಷ್ಟೊಂದು ಜೂನಿಯರ್ ಆರ್ಟಿಸ್ಟನ್ನು ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡೋದು ನಿಜವಾಗ್ಲೂ ಕಷ್ಟ ಸಾಧ್ಯದ ವಿಷಯ. ಯಾಕಂದರೆ ಎಲ್ಲೆಲ್ಲೋ ಬಾಗಲಕೋಟೆ, ದಾವಣಗೆರೆ ಯಾವ್ಯಾವ ಊರಿಂದೆಲ್ಲ ಬಂದಿದ್ರು. ಸುಮಾರು 700 ಜನ ಏನೋ ಬಂದಿದ್ರಂತೆ. ಅವತ್ತು ಗಗ್ಗರ ಅಂತ ಒಂದು ದೈವಾರಾಧನೆಗೆ ಸಂಬಂಧಪಟ್ಟ 100 ಎಪಿಸೋಡ್ಗಳ ಕಾರ್ಯಕ್ರಮ ಮಾಡಿದ್ದೀನಿ. ಈಗ ತುಂಬ ಜನ ಹೇಳ್ತಾರೆ ದೈವದ ಬಗ್ಗೆ ಹೊರಟ ಅನ್ಪಾದಿದೆ. ನಾವು ಆವಾಗಲಿಂದಲೇ ಮಾಡಿದ್ದೇವೆ. ಅದಲ್ಲದೆ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪಾರ್ಧನ ಹಿರಿಯರನ್ನು ಒಟ್ಟು ಮಾಡಿ ಅದನ್ನು ಈಗ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಅವರ ಮನೆ, ಆ ಕೈಲಾಸ, ಸ್ಟೋರು, ಅದು ಇದು ಎಲ್ಲ ಒಂದೇ ಅಟ್ಮಾಸ್ಫಿಯರಲ್ಲಿ ಸಿಗುವ ಹಾಗೆ ಮಾಡಿದ್ದಾರೆ. ಸೊ ಅದು ಟೆಕ್ನಿಕಲ್, ಅದು ಥಿಂಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಅದಾವ, ಅದ್ಭುತವಾದ ಥಿಂಕಿಂಗ್ ಅವ್ರಿಗೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಕಾಂತಾರದ ಕನ್ನಡ ಅವತರಣಿಕೆಯ ಸಿನಿಮಾ ಬಿಡುಗಡೆಯಾಗುವಾಗ ಸಾಕಷ್ಟು ಕಲಾವಿದರ ಸಂದರ್ಶನಗಳನ್ನು ಮಾಡಿದ್ವಿ. ಡಿಸೆಂಬರ್ 2ನೇ ತಾರೀಕು ಕಾಂತಾರ ಸಿನಿಮಾ ತುಳು ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಹೀಗಾಗಿ ಮತ್ತೊಮ್ಮೆ ಉಳಿದ ಕಲಾವಿದರ ಸಂದರ್ಶನ ಮಾಡುವಂಥ ಸಂದರ್ಭ. ಸದ್ಯ ನನ್ನ ಜೊತೆ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದಂಥ ತುಳು ನಾಟಕ ರಂಗ, ಸಿನಿಮಾ ರಂಗ ಹಾಗೆಯೇ ಯಕ್ಷಗಾನ ರಂಗದ ಕಲಾವಿದರಾದಂಥ ಪ್ರಶಾಂತ್ ಸಿ.ಕೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಅನುಭವಗಳನ್ನು ಅವರ ಬಾಯಲ್ಲಿ ಕೇಳ್ಕೊಂಬರೋಣ ಬನ್ನಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ಆರಾಮ, ನಮಸ್ಕಾರ ನಿಮಗೂ. ಸರ್, ಕಾಂತಾರ ಸಿನಿಮಾದಲ್ಲಿ ತಾವು ಕೂಡ ನಟನೆ ಮಾಡಿದ್ದೀರಿ. ತುಂಬ ಲೇಟಾಗಿದೆ ಆದರೂ ಕೂಡ ಕೇಳ್ತಾ ಇರುವಂಥದ್ದು, ಮೊದಲಿಗೆ ನಿಮಗೆ ಕಾಂತಾರ ಸಿನಿಮಾದಲ್ಲಿ ಅವಕಾಶ ಇದೆ, ಸಿ.ಕೆ ಅವರು ಈ ಒಂದು ನಟನೆ ನೀವು ಮಾಡಬೇಕು ಅಂತ ಮೊದಲಿಗೆ ಕಾಲ್ ಮಾಡಿದ್ದು ಯಾರು? ಕಾಂತಾರ ಸಿನಿಮಾ ಹೇಳುವಾಗ ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾದ್ದು ಪ್ರಕಾಶ್ ತುಮಿನಾಡ್ ಅವರಿಗೆ. ನನ್ನನ್ನು ರೆಫರ್ ಮಾಡಿದವರೇ, ನನಗೆ ಕರೆ ಮಾಡಿದವರೇ. ಸೊ ಸಿ.ಕೆ ಹೀಗೆ ರೋಲ್ ಉಂಟು, ನೀನು ಬರಬೇಕು ಅಂತ ನನಗೆ ಆಫರ್ ಕೊಟ್ಟರು. ಸೊ ಫಸ್ಟಿಗೆ ಈಗ ಕಾಂತಾರ ಹಿಟ್ ಅಂತ ನಮಗೆ ಮತ್ತೆ ಗೊತ್ತಾಗೋದು. ಆ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ, ಬಟ್ ಒಳ್ಳೆ ಒಂದು ಆಫರ್ ಬಂದಿದೆ. ರಿಷಬ್ ಶೆಟ್ಟಿ ಅಂತ ಹೇಳುವಾಗ ನಾವು ಖಂಡಿತ ಮಾಡ್ತೇನೆ ಅಂತ ಹೇಳಿದೆ ನಾನು. ಅದರಲ್ಲಿ ಒಂದು ಟ್ವಿಸ್ಟ್ ಏನಂದರೆ, ನನಗೆ ಮೊದಲಿಗೆ ಬೇರೆ ಪಾತ್ರ ಇತ್ತು ಒಂದು. ಸೊ ಅದು 5-6 ದಿವಸದ ಏನೋ ಶೆಡ್ಯೂಲ್ ಇತ್ತು, ಅದು ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ನಾನು ತಪ್ಪಿಸಿದೆ, ಬೇಡ ಅಂತ. ಬಟ್ ದೇವರ ಇಚ್ಛೆ ಬೇರೆ ಇತ್ತು. ಇನ್ನೊಂದು ರೋಲಿಗೆ ಒಂದು ಪೂಜೆ, ಅದು ನೀವು ನೋಡಿರ್ಬೋದು ಸಿನಿಮಾದಲ್ಲಿ, ಆ ರೋಲಿಗೆ ನೀವು ಬರಬೇಕು ಅಂತ ಇತ್ತು. ಸೊ ಅದಕ್ಕೆ ಹೋದೆ ನಾನು. ಸರ್, ಈಗ ಕಾಂತಾರ ಸಿನಿಮಾ ನೋಡಿದಾಗ ನೀವು ಟ್ರೈಲರ್ನಲ್ಲಿ ಕೂಡ ಬರ್ತೀರಾ, ಸಿನಿಮಾದಲ್ಲಿ ಕೂಡ ನಿಮ್ಮ ಪೂಜಾರಿಯ ಒಂದು ರೋಲ್ ಕಾಣಿಸುತ್ತೆ, ಅಲ್ಲಿ ನೀವು ಪೂಜೆ ಮಾಡ್ತಾ ಇರುವಂಥದ್ದೆಲ್ಲ ಕಾಣಿಸುತ್ತೆ. ಸೊ ಈ ಶೂಟಿಂಗ್ ಎಷ್ಟು ದಿನ ನಡೀತು, ಯಾವ ಜಾಗದಲ್ಲಿ ನಡೀತು, ಆ ಒಂದು ಚಿತ್ರೀಕರಣದ ಸಮಯ ನೆನಪಿಸಿಕೊಳ್ಳೋದಾದರೆ? ಪೂಜಾರಿ ದೃಶ್ಯ ಬಹುಶಃ ಒಂದೇ ದಿವಸದಲ್ಲಿ ಮುಗಿದಿದೆ ನಮ್ಮದು. ಅದು ಕೆರಾಡಿ ಅಲ್ಲೇ ಆದದ್ದು. ಸೊ ದೈವ ಸಾನ್ನಿಧ್ಯ, ದೈವ ಕೋಲ ನಡುವಂಥ ಸಂದರ್ಭದಲ್ಲಿ ನಡೆದಂಥದ್ದು. ತುಂಬ ಸಂತೋಷ ಆಗಿದೆ. ಯಾಕಂದರೆ ಅಷ್ಟೊಂದು ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಬಂದು ಅವರನ್ನೆಲ್ಲ ಮ್ಯಾನೇಜ್ ಮಾಡಿದ ರೀತಿಯೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಅಂತ ಅಷ್ಟು ದೊಡ್ಡ ಬಜೆಟ್ ಸಿನಿಮಾದಲ್ಲಿ, ಅಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ನಾನು ವರ್ಕ್ ಮಾಡಿದ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಈಗ ಕಾಂತಾರದ ಆ ಒಂದು ನಿಮ್ಮ ಸನ್ನಿವೇಶ ನೋಡಿದಾಗ ಸರ್, ಎಲ್ಲಿಯ ಒಂದು ಜಾಗದಲ್ಲಿ ರಿಯಲ್ ಆಗಿ ಎಲ್ಲಿ ಒಂದು ದೈವದ ಕೋಲ ನಡೀತಾ ಇದೆ, ಆ ಜಾಗದಲ್ಲಿ ನಾವು ಇದ್ದೇವೆ ಅನ್ನೋ ಒಂದು ಫೀಲ್ ಬರುತ್ತೆ. ಅಂದರೆ ಅಷ್ಟು ಡೆವೋಷನಲ್ ಆಗಿ ತೋರಿಸಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ನಿಮಗೆ ಆ ದಿನದ ಚಿತ್ರೀಕರಣದ ನೆನಪಿದೆಯಾ ಸರ್? ಆ ದಿನ ಹೇಗಿತ್ತು, ಸೆಟ್ಟಿನಲ್ಲಿ ಎಷ್ಟು ಜನ ಇದ್ದರು, ಆ ಒಂದು ಅಟ್ಮಾಸ್ಫಿಯರ್ ರಿಯಲಿಸ್ಟಿಕ್ಕನ್ನು ತರಿಸಬೇಕು ಅಂತ ಹೇಳಿದರೆ ಅವರ ಒಂದು ಪ್ರಯತ್ನಗಳು ಯಾವ ಥರ ಇತ್ತು? ಲೈಟಿಂಗ್ ಸೆನ್ಸ್ ಆಗಿರ್ಬೋದಲ್ಲ? ಖಂಡಿತವಾಗ್ಲೂ ನೋಡಿ, ಸಿನಿಮಾದ ಬಗ್ಗೆ ಹೇಳೋದಾದರೆ, ನಾನು ಆ ಪೂಜಾರಿಯ ಒಂದು ಸನ್ನಿವೇಶ ಹೇಳೋದಾದರೆ, ನಾನು ತುಂಬ ತುಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವ, ಕೆಲವು ಕನ್ನಡ ಮೂವಿಯಲ್ಲೂ ಮಾಡಿದ್ದೇನೆ. ಸೊ ಅದ್ಭುತ ಅನಿಸಿದೆ ನನಗೆ. ಒಬ್ಬ ಕಲಾವಿದನಾಗಿ ನಾನೊಂದು ಹೊಸ ಪ್ರಪಂಚ ಅಲ್ಲಿ ನೋಡಿದೆ. ಯಾಕಂದರೆ ಅಷ್ಟೊಂದು ಜೂನಿಯರ್ ಆರ್ಟಿಸ್ಟನ್ನು ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡೋದು ನಿಜವಾಗ್ಲೂ ಕಷ್ಟ ಸಾಧ್ಯದ ವಿಷಯ. ಯಾಕಂದರೆ ಎಲ್ಲೆಲ್ಲೋ ಬಾಗಲಕೋಟೆ, ದಾವಣಗೆರೆ ಯಾವ್ಯಾವ ಊರಿಂದೆಲ್ಲ ಬಂದಿದ್ರು. ಸುಮಾರು 700 ಜನ ಏನೋ ಬಂದಿದ್ರಂತೆ ಅವತ್ತು ಆ ಶೂಟಿಂಗಿಗೆ. ಸೊ ಅವರನ್ನೆಲ್ಲ ಒಂದು ಕಡೆ ಕೂತ್ಕೊಳಿಸ್ಕೊಂಡು, ನಾವೆಲ್ಲ ತುಳುನಾಡಿನವರು ದೈವಾರಾಧನೆಯನ್ನು ಪಕ್ಕದಲ್ಲಿ ನೋಡಿಕೊಂಡು ಬಂದವರು. ಸೊ ಸೇಮ್ ದಿಟ್ಟು ಸೆಟಪ್ ಎಲ್ಲ ಹಾಕಿದ್ದಾರೆ, ಅಂಥದ್ದೇ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದ್ಭುತ. ಒಂದು ಎಲ್ಲೋ ಒಂದು ಕಡೆ ಕಾಡಲ್ಲಿ ಹೋಗಿ ಅಂತಹ ಒಂದು ಸೆಟಪ್ ಮಾಡೋದು ಸಾಮಾನ್ಯ ವಿಷಯ ಅಲ್ಲ. ಸೊ ಅದ್ಭುತವಾಗಿ ಆ ಸೆಟಪ್ ಮಾಡಿ ಅಂಥ ಕ್ರೌಡ್ ಕ್ರಿಯೇಟ್ ಮಾಡಿ, ಒಂದು ರಿಯಲ್ ಕೋಲೋತ್ಸವ, ನೇಮೋತ್ಸವ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಅನುಭವ ನಿಜವಾಗ್ಲೂ ರೋಮಾಂಚನ ಆಗ್ತದೆ. ಈಗ ಹೇಳಲಿಕ್ಕೆ ನನಗೆ ರೋಮಾಂಚನ ಆಗ್ತದೆ, ಅಷ್ಟು ಚೆಂದ ಇತ್ತು ಅದು ಅನುಭವ. ಈಗ ದೈವಾರಾಧನೆ ಅಂತ ಹೇಳಿದಾಗ ಸರ್, ಪ್ರಶಾಂತ್ ಸಿ.ಕೆ ಅವರಿಗೆ ಏನಾದರೂ ಹಳೆಯ ನೆನಪುಗಳು ಅಥವಾ ಆದ ಘಟನೆಯ ಬಗ್ಗೆ ಏನಾದರೂ ನೆನಪಿಗೆ ಬರುತ್ತಾ ಸರ್? ಇಲ್ಲ, ಮೊದಲಿಗೆ ನೋಡಿ, ನಮ್ಮ ತುಳುನಾಡಿನ ಒಂದು ಯುವಕ ಅಂತ ಹೇಳಿದರೆ ಯಕ್ಷಗಾನ, ದೈವಾರಾಧನೆ ನಮ್ಮ ರಕ್ತದಲ್ಲೇ ಇರುತ್ತೆ. ನಾನು ಹುಟ್ಟಿದ್ದು ಚಿಲ್ಂಬಿ ಪರಿಸರದಲ್ಲಿ. ಚಿಲ್ಂಬಿಯಲ್ಲಿ ಮಲ್ರಾಯ ದುಮ್ಮಾತಿ ಅಂತ ಒಂದು ದೈವಸ್ಥಾನ ಉಂಟು, ತುಂಬ ಫೇಮಸ್ ಅದು, ಕಾರಣಿಕದ್ದು ಕ್ಷೇತ್ರ. ಅದರ ಪಕ್ಕನೇ ಬೆಳೆದವ ನಾನು. ಸಣ್ಣದರಿಂದ ಬುದ್ಧಿ ತಿಳಿದಾದ್ರಿಂದ ದೈವವನ್ನು ಹತ್ತಿರದಿಂದ ನೋಡಿದವ, ಭಕ್ತಿಯಿಂದ ಆರಾಧಿಸುವವ. ಸೊ ಅದರ ಪರಿಣಾಮವಾಗಿ ನಾನು ಈಗಲ್ಲ, ತುಂಬ ವರ್ಷದ ಮುಂಚೆ, ಒಂದು 7-8 ವರ್ಷದ ಮುಂಚೆ ನಾನು ಒಬ್ಬ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡೋದ್ರಿಂದ ಗಗ್ಗರ ಅಂತ ಒಂದು ದೈವಾರಾಧನೆಗೆ ಸಂಬಂಧಪಟ್ಟ 100 ಎಪಿಸೋಡ್ಗಳ ಕಾರ್ಯಕ್ರಮ ಮಾಡಿದ್ದೀನಿ. ಈಗ ತುಂಬ ಜನ ಹೇಳ್ತಾರೆ ದೈವದ ಬಗ್ಗೆ ಹೊರಟ ಅನ್ಪಾದಿ ಇದೆ. ನಾವು ಆವಾಗಲಿಂದಲೇ ಮಾಡಿದ್ದೇವೆ. ಅದಲ್ಲದೆ ಪಾರ್ಧನವನ್ನು ದಾಖಲೀಕರಣ ಮಾಡಿದ್ದೇನೆ. ಒಂದು 10
ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪಾರ್ಧನ ಹಿರಿಯರನ್ನು ಒಟ್ಟು ಮಾಡಿ ಅದನ್ನು ಈಗ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಕನಜ ಅಂತ ಒಂದು ಆ್ಯಪ್ ಉಂಟು. ಸೊ ಅದರಲ್ಲಿ ನಿಮಗೆ ತುಳುನಾಡಿನ ದೈವಾರಾಧನೆ ಬಗ್ಗೆ ಒಂದು ದಾಖಲೀಕರಣದ ಕಾರ್ಯಕ್ರಮ ನಾನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಒಟ್ಟಿಗೆ ಸೇರಿ ದೈನಂಜಿ ಕತ್ಕಲ್ ಸರೆಲ್ಲ ಒಟ್ಟಿಗೆ ಸೇರಿ ನಾನು ಆ ಒಂದು ಕೆಲಸ ಮಾಡಿದ್ದೇನೆ. ಸೊ ನಾವು ಹೇಳ್ಕೊಳ್ಳಿಕ್ಕಿಲ್ಲ, ನಾವು ದೈವದ ಕೆಲಸ ನಮ್ಮದು ಅದು ಕರ್ತವ್ಯ. ನಾವು ತುಳುನಾಡಿ ಹುಟ್ಟಿದ ಮೇಲೆ ದೈವಾರಾಧನೆ ಯಕ್ಷಾರ ಅದೆಲ್ಲ ನಮ್ಮದು ರಕ್ತದಲ್ಲಿ ಇರಬೇಕಾದದ್ದು. ಸೊ ಮಾಡ್ತಾ ಇದ್ದೇವೆ ನಮ್ಮಷ್ಟಕ್ಕೆ ನಾವು. ಈಗ ನೀವು ಒಂದು ಖಾಸಗಿ ಚಾನಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಅಲ್ಲಿ ಕೂಡ ಒಂದು ಒಳ್ಳೆ ಪೋಸ್ಟ್ನಲ್ಲಿ ಇದ್ದೀರಿ, ತುಂಬ ಬ್ಯುಸಿಯಲ್ಲಿ ಇರ್ತೀರಿ. ಆದರೂ ಕೂಡ ಅದರ ಮಿಡಲಲ್ಲಿ ಕಾಂತಾರದ ಶೂಟಿಂಗಿಗೆ ಸಮಯ ಕೊಟ್ಟು ಹೋದಂಥದ್ದು ಹೇಗೆ ಆ ಒಂದು ಟೈಮ್ ಮ್ಯಾನೇಜ್ಮೆಂಟ್? ಇಲ್ಲ, ಖಂಡಿತವಾಗ್ಲಿ ಈ ಹೊತ್ತು ನಾನು ನಮ್ಮ ಬಾಸ್ ಆದ ವಾಲ್ಟರ್ ನಂದಲಿಕ್ಕೆ ಸರ್ನ ಹೇಳಬೇಕು. ಅವ್ರು ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ನನ್ನ ಜೀವನದ ಒಂದು ಹಂತದಲ್ಲಿ ನಾನು ಏನಿಲ್ಲ ಅಂದರೆ ಒಂದು ಮಾತಿಲ್ಲಿ ಹೇಳಬೇಕು, ನಾನು 25 ವರ್ಷದಿಂದ ರಂಗಭೂಮಿ ಕಲಾವಿದ. ತುಳು ಚಿತ್ರರಂಗದಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ನಾನು ರಂಗಭೂಮಿಯಲ್ಲಿ ನಿಮಗೆ ಬೇರೆಯವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು ಎಂಥ ಪಾತ್ರವನ್ನು ಮಾಡಲಿಕ್ಕೆ ಸಾಧ್ಯ. ಹಾಸ್ಯ ಮಾಡ್ತೇನೆ, ವಿಲನ್ ಮಾಡ್ತೇನೆ, ಹೀರೋ ಮಾಡ್ತೇನೆ, ಯಾವ ಶೇಡಿದು ಪಾತ್ರ ಮಾಡ್ತೇನೆ. ಬಟ್ ತುಳು ಚಿತ್ರರಂಗ ನನಗೆ ಅಷ್ಟು ಅವಕಾಶ ಕೊಡಲಿಲ್ಲ ಎಂಬ ಕೊರಗು ನಾನು ಓಪನ್ ಆಗಿ ಎಲ್ಲ ಇಂಟರ್ವ್ಯೂಲ್ಲಿ ಹೇಳಿದ್ದೇನೆ. ಹಾಗಂತ ಕನ್ನಡ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿದ್ದೇನೆ. ಇನ್ನು ರಿಲೀಸ್ ಆಗಬೇಕು ಕನ್ಯರ ಶಾಸ್ತ್ರ ನಕ್ಷತ್ರ ಇರ್ಬೋದು, ವದನ ಇರ್ಬೋದು, ಅಥವಾ ನಾನ್ ವೆಜ್ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದೆ. ತುಳುವಲ್ಲಿ ಸಿಗಲಿಲ್ಲ. ಸೊ ನನಗೆ ದೈಜೀವಲ್ಲಿ ವಾಟ ಸರ್ ಹೇಳಿದರು, ನೀನು ಟೆನ್ಷನ್ ಮಾಡಬೇಡ, ಸಿನಿಮಾದ್ದು ಬಿಡು, ಚಾನಲಲ್ಲಿ ಏನಾದರೂ ಮಾಡುವಂಥ ಕಿರಿಕಿರಿ ಜೋಡಿ, ಕಾಲ್ ದ ಕುಸಲ್ ತುಂಬ ಸೂಪರ್ ಹಿಟ್. ನನಗೀಗ ತುಂಬ ಜನ ಲೈಕ್ ಮಾಡ್ತಾರೆ. ನನ್ನ ಟಿ ವಿಯಿಂದಲೇ ನನಗೆ ಸಿನಿಮಾ ಸಿಗದಿದ್ದರು ಟಿ ವಿನ ನಾನು ತುಂಬ ಜನ ಲೈಕ್ ಮಾಡ್ತಿದ್ದಾರೆ. ಸೊ ವಾಲ್ಟರ್ ನಂದಲಿಕ್ಕೆ ಸರ್ ನನಗೆ ಎಲ್ಲಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಸಿನಿಮಾ ಮಾಡು, ಓಕೆ ಟೈಮಿಂಗ್ ಅಡ್ಜಸ್ಟ್ ಮಾಡಿ ನಾನು ವರ್ಕ್ ಮಾಡಿಸಿ. ಸೊ ಅವರನ್ನು ಇವತ್ತಿಗೆ ನಾನು ನೆನಪಿಸಬೇಕು. ಸೊ ಅವರ ಸಹಕಾರದಿಂದ ಆಗ್ತಾ ಉಂಟು ಈಗ ಸಿನಿಮಾಕ್ಕೆಲ್ಲ ಹೋಗ್ಲಿಕ್ಕೆ ನನಗೆ ಈಸಿ ಆಗ್ತಾ ಉಂಟು. ಈಗ ತಾವು ಸುಮಾರು ಸಿನಿಮಾಗಳಲ್ಲಿ ನಟನೆ ಎಲ್ಲ ಮಾಡಿದ್ದೀರಿ, ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದರೆ, ಆದರೂ ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಿಮ್ಮ ಲೈಫಲ್ಲಿ ಕೂಡ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಈಗ 6 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು. ಹೊಂಬಾಳೆ ಫಿಲ್ಮ್ಸ್ನಂಥ ಒಂದು ಪ್ರೊಡಕ್ಷನ್ ಹೌಸ್, ರಿಷಬ್ ಶೆಟ್ಟಿ ಅಂತ ಒಂದು ನಿರ್ದೇಶಕರು, ಹಿಟ್ ಸಿನಿಮಾಗಳನ್ನು ಕೊಟ್ಟುಕೊಂಡು ಬಂದ ನಿರ್ದೇಶಕರು, ಅವರ ಜೊತೆಗಿನ ಕೆಲಸ ಮಾಡಿದ ಅನುಭವ ನೋಡಿ, ಇದು ಯೋಗ ಅಂತ ಹೇಳಬೇಕು. ಯಾಕಂದರೆ ಒಮ್ಮೆ ನಾನು ಹೇಳಿದೆ, ನನಗೆ ಆ್ಯಕ್ಚುಲಿ ಮೊದಲಿಗೆ ಬೇರೆ ಪಾತ್ರ ಇದ್ದದ್ದು. ಸೊ ಅದಕ್ಕೆ ನಾನು ಹೋಗಲಿಕ್ಕೆ ಆಗಲಿಲ್ಲ. ನನಗೆ ಸಹ ನನ್ನ ಖಾಸಗಿ ವಾಹಿನಿಯ ಕೆಲವು ಕೆಲಸ ಇರೋದು, ನಾನು ಅದನ್ನು ಅಷ್ಟು ಆಸಕ್ತಿ ತೋರಿಸಲಿಲ್ಲ, ತಪ್ಪಿಸಿದೆ. ಬಟ್ ದೇವ್ರದಿಂದ ಪುನಃ ಈ ಪೂಜಾರಿ ಕ್ಯಾರೆಕ್ಟ್ರಿಗೆ ನನಗೆ ಪ್ರಕಾಶನ ಕಾಲ್ ಮಾಡಿದರು ಮಾಡು ಅಂತ. ಸೊ ಮಾಡಿದೆ. ಸೊ ನೋಡಿ, ಕೈ ತಪ್ಪಿ ಹೋದದ್ದು, ದೇವರಿಲ್ಲ ನೀನು ಮಾಡಬೇಕಂತಿತ್ತು. ನೋಡಿ ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಈಗ ನಾನೊಬ್ಬ ಭಾಗ್ಯ ಅಂತೇಳಿ ನನಗೆ ತುಂಬ ಸಂತೋಷ ಆಗ್ತದೆ. ನೋಡಿ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಯಾರಿಗೂ ಚಾನ್ಸ್ ಸಿಗಲಿಲ್ಲ, ನನಗೆ ಸಿಕ್ಕಿತ್ತು. ಸೊ ಧನ್ಯೋಸ್ಮಿ ರಿಷಬ್ ಸಾರಿಗೂ, ಪ್ರಕಾಶನಿಗೂ, ಎಲ್ಲ ತಂಡಕ್ಕೂ. ಏನು ಹೇಳ್ತೀರಿ, ಇಂಥ ಒಂದು ಯಶಸ್ವಿ ಸಿನಿಮಾದಲ್ಲಿ ತಾವು ಕೂಡ ಒಬ್ಬರು ಪಾಲುದಾರರಾಗಿ ಒಬ್ಬ ಕಲಾವಿದರಾಗಿದ್ದೀರಿ, ಎಷ್ಟು ಖುಷಿ ಇದೆ ಪ್ರಶಾಂತ್ ಸಿ ಕೆ ಅವರಿಗೆ ಒಬ್ಬ ಕಲಾವಿದನಾಗಿ? ನೋಡಿ, ನನ್ನ ಜೊತೆಗೆ ಅದೆಷ್ಟೋ ಕಲಾವಿದರಿಗೆ ಒಂದು ಹೊಸ ಬದುಕು ಕೊಟ್ಟಿದೆ. ಈಗ ನವೀನ್ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಬೋಂದಿಯಲ್ಲಿ ನವೀನ್, ಸ್ವರಾಜ್ ಶೆಟ್ಟಿ ಇರ್ಬೋದು, ಅಥವಾ ಚಂದ್ರಕಲಾ ಇರ್ಬೋದು, ನಮ್ಮದು ಕಾಡಿನಲ್ಲಿ ಸೊಪ್ಪು ಸಿಗುವ ಚಂದ್ರಕಲಾ, ಅವರೆಲ್ಲ ನಾವೆಲ್ಲ ತುಂಬ ಒಟ್ಟಿಗೆ ಫ್ರೆಂಡ್ಶಿಪ್ಪಲ್ಲಿ ಇದ್ದವರು, ತುಂಬ ಕೆಲಸಗಳನ್ನು ಒಟ್ಟಿಗೆ ಮಾಡಿದವರು. ಅವಕಾಶ ಸಿಕ್ಕಿರಲಿಲ್ಲ ಯಾರಿಗೂ. ಸೊ ಇದೊಂದು ಒಳ್ಳೆಯ ಅದರಲ್ಲಿ ಇನ್ನೊಬ್ಬರು ಇದ್ದಾರೆ ಆಚಾರ್ಯ, ನೀವು ನೋಡಿರ್ಬೋದು, ಗಡ್ಡ ಬಿಟ್ಟು ನಿನ್ನೊಳಗಿನ ಕಿಚ್ಚು. ಅವರು ನೋಡಿ ಅವಕಾಶಕ್ಕಾಗಿ ತುಂಬ ಪ್ರಯತ್ನ ಪಟ್ಟವರು ಈಗ ಒಳ್ಳೆ ರೀಚ್ ಆಗಿದ್ದಾರೆ. ಕುಂದರ್ ಪ್ರಭಾಕರ್ ಅವರು. ಸೊ ಅಂಥ ಮಟ್ಟ ಇವರು ಭಾಸ್ಕರ್ ಮಣಿಪಾಲ್ ಅಂತ ಇದ್ದರು. ಸೊ ಎಷ್ಟೋ ಕಲಾವಿದರಿಗೆ ಒಂದು ಹೊಸ ಬದುಕಿನ ಬಾಗಿಲ ಅಂತ ಇರೋದಂತಹ ಸಿನಿಮಾ ಕಾಂತಾರ. ಸೊ ಎಲ್ಲರ ಪಾಲಿಗೊಂದು ಹೊಸದಾದ ಬದುಕನ್ನು ಕಲ್ಪಿಸಿಕೊಟ್ಟಿದೆ ಕಾಂತಾರ. ಸೊ ಗ್ರೇಟ್. ಈಗ ಬಿಡುಗಡೆ ಆದ ಮೇಲೆ ಥಿಯೇಟ್ರ್ನಲ್ಲಿ ಹೋಗಿ ಕನ್ನಡ ಭಾಷೆಯಲ್ಲಿ ಎಷ್ಟು ಸಲ ನೋಡಿದ್ರಿ, ಯಾರ ಜೊತೆ ನೋಡಿದ್ರಿ? ಸರ್, ನಾನು ಫ್ಯಾಮಿಲಿ ಜೊತೆ ನೋಡಿದೆ, ನನ್ನ ಫ್ರೆಂಡ್ಸ್ ಜೊತೆ ಒಂದು 3 ಸಲ ನೋಡಿದ್ದೇನೆ ಮೂವಿಯನ್ನು. ಮತ್ತೆ ನೋಡಲಿಕ್ಕೆ ಸಮಯ ಸಿಗಲಿಲ್ಲ ನನ್ನ ಕಾರ್ಯಕ್ರಮದ ಒತ್ತಡದಿಂದ. ನೋಡಬೇಕು, ಇನ್ನು ತುಳುವಲ್ಲಿ ಬರ್ತಾ ಉಂಟಲ್ಲ, ನಮ್ಮ ಭಾಷೆ ಇಡುವರ ತೂವೋಡು ಇತ್ತೆ ತುಳುಟ್ಲ ಬರೋದುಂಡು. ತುಳುಟು ಇರ್ನ ಬಹುಶಃ ಎಂಕ್ ನೆನೆ ಬರೋದಿತ್ತೆ ಇರೇಗ ನಿಜವಾದ ಪಿಕ್ಚರ್ ಡೈಲಾಗ್ ಉಂಡೆ ಅಲ್ಪ ಅವೇನು ತುಳುಟಿತ್ತೆ ಈರ ಪಂತರ ಇಜ್ಜಿ ಎನ್ನೊಂಜಿ ಲಕ್ಕಿದಾದವನ ಡೈಲಾಗ್ ಇತ್ತೀನಿ, ಒಂಜಿ ರಾಜ್ಯ ಸರ್ವಿಡೆಲ್ಲ ಒಂಜಿ ದೇವ ಗಗ್ಗರಬುಲಿ ಅವು ಕನ್ನಡ ಅಡ್ಲೆ ಅಂತ ತುಳುಟೆ ಅಂತೀನಿ ಮಲೆಯಲ್ಲಿಲ್ಲ. ಸೊ ಏನೋ ನಾನು ಮಗೆ ತುಲೆ ಆತು ಭಾಷೆ ಬತ್ನಲ್ಲ, ಯಾನ್ ಎನ್ನ ಅಪ್ಪೆ ಭಾಷೆಡೆ ಎನ್ನ ಡೈಲಾಗ್ ಬಂತೆ ಒಂದು ಚೇಂಜ್ ಬತ್ತಿಗೆ ಅಟ್ಟಾರು ತುಲಿ ಏರು ಎಂಚಿನ ಬಾತಡಿ ಯಾನ್ ತುಳುನು ಬುರ್ದು ಗೊರ್ತಿದ್ವಿ, ತುಳು ಪಾರ ಯಾನ್ ಹೋರಾಟ ಬಂದೆ ತುಳಿ. ಸೊ ಈಗ ನೀವು ಟ್ರೈಲರ್ನಲ್ಲಿ ಇದ್ದೀರಿ, ಸಿನಿಮಾದಲ್ಲಿ ಇದ್ದೀರಿ ಅಂತ ನಿಮ್ಮ ಒಂದು ಸರ್ಕಲ್, ಫ್ರೆಂಡ್ ಸರ್ಕಲ್ ಮಂಗಳೂರಿನಲ್ಲೆಲ್ಲ ಗೊತ್ತಾಗುತ್ತೆ ಟ್ರೈಲರ್ ಬಂದಾಗ. ಆಗ ಬಂದಂಥ ರೆಸ್ಪಾನ್ಸ್ ಹೇಗಿತ್ತು ಸರ್? ನೋಡಿ, ಫಸ್ಟಿಗೆ ಯಾರಿಗೂ ಗೊತ್ತಿರಲಿಲ್ಲ, ಮತ್ತು ನಾನು ಯಾರಿಗೂ ಹೇಳಲಿಕ್ಕೆ ಹೋಗಲಿಲ್ಲ. ಬಟ್ ನನ್ನ ಫ್ರೆಂಡ್ ಸರ್ಕಲ್, ಯಾಕಂದರೆ ನಾನು ತುಂಬ ನಾಟಕಗಳಲ್ಲೆಲ್ಲ ದೈವದ ಪಾತ್ರ ಮಾಡ್ತಾಯಿದ್ದೆ, ತುಂಬ ನಾಟಕಗಳ ಮಾಡಿದೆ. ಆಲ್ಮೋಸ್ಟ್ ನನಗೆ ಲೆಕ್ಕ ಇಲ್ಲ, ಅದು ಮುಂಚಿಂದ ನಾನು ಅದಕ್ಕೆ ಸ್ವಲ್ಪ ಲೈಕ್ ಮಾಡ್ತಾರೆ, ಅವಕಾಶ ಸಿಗ್ತಾಯಿತ್ತು. ಸೊ ಅವರಿಗೆಲ್ಲ ಗೊತ್ತಾ, ಅಂದು ಈ ಅತ್ತ ನನಗೆಲ್ಲ ಕಾಲ್ ಮಾಡಿ ಸಿಕ್ಕಿ ಈರಂತ ಈ ತುಂಬ ಜನ ನಾನು ಹೇಳದೆ ಅವರೇ ನನಗೆ ಫೋಟೋ ತೆಗೆದು ಥಿಯೇಟ್ರಲ್ಲಿ ಫೋಟೋ ತೆಗೆದೆಲ್ಲ ಕಳಿಸ್ತಾಯಿದ್ರು. ಸೊ ಹಾಗೆ ಎಲ್ಲರಿಗೆ ರೀಚ್ ಬಾಯಿಂದ ಎಲ್ಲ ರೀಚ್ ಆಗ್ತಾ ಹೋಯ್ತು ಅದು. ಮತ್ತು ಎಷ್ಟು ದಿವಸ ಗೊತ್ತಾಗ್ತದಲ್ಲ, ಸೊ ಅವ್ರಿಗೆ ಗೊತ್ತಾಗಿದೆ ಅವರಷ್ಟಕ್ಕೆ. ಈಗ ನೀವು ಕೂಡ ಒಂದು ಟೆಲಿವಿಷನ್ನಲ್ಲಿ ವರ್ಕ್ ಮಾಡುವವರು, ಟೆಕ್ನಿಕಲಿ ತುಂಬ ಆಲೋಚನೆಗಳಿರುತ್ತೆ, ಶಾರ್ಟ್ಸ್ ಹೇಗಿಡುವುದು, ಒಂದು ಸ್ಕ್ರಿಪ್ಟನ್ನು ಯಾವ ಥರ ನರೇಟ್ ಮಾಡೋದು ಎಲ್ಲ. ನೀವು ಒಬ್ಬ ಕಲಾವಿದನಲ್ಲದೆ ಒಬ್ಬ ಇದು ಟೆಕ್ನಿಕಲ್ ಇದಾಗಿ ಕಾಂತಾರ ಸಿನಿಮಾವನ್ನು ಯಾವ ಎಲ್ಲ ಆ್ಯಂಗಲ್ನಲ್ಲಿ ನೋಡಿದ್ದೀರಿ ಅಂತ?
ಇಲ್ಲ ನೋಡಿ, ಟೆಕ್ನಿಕಲ್ ಹೇಳುವಾಗ ರಾಜ್ ಬಿ ಶೆಟ್ಟಿ ಇದ್ದರು. ಸೊ ಅವರ ಬಗ್ಗೆ ಆ ದೈವದ ನಾವು ಸೀನ್ ಮಾಡುವಾಗ ರಾಜ್ ಬಿ ಶೆಟ್ಟಿ ಅಲ್ಲಿ ಇದ್ದು ಫುಲ್ ಅದನ್ನೆಲ್ಲ ಇದು ಮಾಡ್ತಿದ್ರು. ಸೊ ಅವರ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ. ಅವ್ರು ಎಂತೆಂಥ ಸಿನಿಮಾ ಮಾಡಿದರೆ ನಿಮಗೆ ಗೊತ್ತುಂಟು, ನಿಮ್ಮದರಲ್ಲಿ ನೀವು ಪ್ರಚಾರ ಮಾಡಿದವರು. ಸೊ ಅವರು ಇದ್ದರು. ಸೊ ಅವರ ಟೆಕ್ನಿಕಲ್ ನಾವು ಟೆಕ್ನಿಕಲ್ ಯೋಚಿಸಲಿಕ್ಕೆ ಇಲ್ಲ, ನಾವು ಹೋಗಿ ನಿಂತಾಯಿತು ನೋಡಿ ಸಿನಿಮಾ ವೀಕ್ಷಿಸುವಾಗ. ಇಲ್ಲ, ಅದರ ಬಗ್ಗೆ ಆ ಕಾಂತಾರ ಸಿನಿಮಾದಲ್ಲಿ ಟೆಕ್ನಿಕಲಿ ನಾವು ನೋಡಿ ಎಲ್ಲ ಸೀನ್ ನೀವು ನೋಡ್ಬೋದು. ಆ ಕಾಡಿನ ದೃಶ್ಯ ಇರಬಹುದು, ಆ ಸೆಟಪ್ನ ಬಗ್ಗೆ ನೋಡಿ. ಟೆಕ್ನಿಕಲಿ ಒಂದೇ ಏರಿಯಾದಲ್ಲಿ ಆ ಇಡೀ ಸಿನಿಮಾದ ಲೊಕೇಶನ್ಗಳನ್ನು ಸೆಟ್ ಮಾಡಿದ್ದಾರೆ. ಅದು ಥಿಂಕಿಂಗ್ ಅವರದ್ದು. ಯಾಕಂದರೆ ಅದು ನಿಜವಾಗಿ ಒಂದು ಶೂಟಿಂಗ್ಗೆ ಶಿಫ್ಟಿಂಗ್ ಆಗುವಾಗಲೇ ಅವನ ದಿನ ಹೋಗ್ತದೆ. ಸೊ ಅದನ್ನೆಲ್ಲ ಒಂದೇ ಕಡೆ ಎಷ್ಟು ಪ್ರಾಜೆಕ್ಟ್ ಅವರು ಪ್ಲ್ಯಾನ್ ಮಾಡಿರ್ಬೋದು ನೋಡಿ. ಒಂದೇ ಕಡೆಯಲ್ಲಿ ಅವರ ಮನೆ, ಆ ಕೈಲಾಸ, ಸ್ಟೋರು, ಅದು ಇದೆಲ್ಲ ಒಂದೇ ಅಟ್ಮಾಸ್ಫಿಯರಲ್ಲಿ ಸಿಗುವ ಹಾಗೆ ಮಾಡಿದ್ದಾರೆ. ಸೊ ಅದು ಟೆಕ್ನಿಕಲ್, ಅದು ಥಿಂಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಅದ್ಭುತವಾದ ಥಿಂಕಿಂಗ್ ಅವ್ರದ್ದು. ಸೊ ತುಳು ಭಾಷೆಯಲ್ಲಿ ಕೂಡ ಬರ್ತಾ ಇದೆ, ನಮ್ಮ ಅಪ್ಪೆ ಭಾಷೆ ತುಳುವೆರೆಗೂ ಒರಿ ಕಲಾವಿದೆ ಅದು ಇರ್ ದಾದ ಬನಿಯರು ಇಷ್ಟ ಬರ್ತಾರೆ. ಡಿಸೆಂಬರ್ 2ಕ್ಕೆ ಬರೋದುಂಡು. ಆಲ್ರೆಡಿ ಟ್ರೈಲರ್ ಬಿಡ್ತೀರು. ಎಂಚ ಆಂಡ್ ಬೊಕ್ಕ ಎಲ್ಲ ರಿಲೀಸ್ ಆಗೋದು ಬಗ್ಗೆ ತುಳುವೆರೆಗೆ ಅಂಚನೆ ಬೇತ ಭಾಷೆ ದಕ್ಲಿಕ್ಕೆ ಎಷ್ಟೋ ಜನ ಇನ್ನೊಂದು ಪಣ್ಣ ಫಸ್ಟ್ ಟೈಮ್ ಮಾರೆ ಒಂಜಿ ಪ್ಯಾನ್ ಇಂಡಿಯಾ ಪಿಕ್ಚರ್ ತುಳು ಭಾಷೆ ಡಬ್ಬ ಅದು ರಿಲೀಸ್ ಆಗೋದು ಪುಣೆ ದಾದ ಬನ್ಪ ನೆತ್ತ ಬಗ್ಗೆಲ್ಲ ಕೆಲವರು ಜನಕ್ಕೂ ಉಪ್ಪುನೇ ವಿರೋಧ ಬಂದರೆ ಕನ್ನಡದು ಏಪಿರ ತುಳುಟು ದಾದೊಂದು ಯಾನ್ ಬನ್ಪೆಂದಿ ವಾ ಭಾಷೆ ಎಟ್ಲ ಬರಡು ನಮ್ಮ ಅಪ್ಪೆ ಭಾಷೆ ತೂಪುನ ರುಚಿ ಆ ಟೇಸ್ಟ್ ಅವು ಪಂಡ್ರ ಸಾಧ್ಯ ತುಳು ಭಾಷೆ ರಿಷಬ್ ಶೆಟ್ಟಿ ಪಾತಿರ್ನು ಏರೋ ಒಂಜಿ ಬೇತೆ ಬೇತೆ ನಮಗೆ ಖುಷಿ ಆಯ್ತು ನಿಜವಾದ. ನಮ್ಮ ಐಕ ಖುಷಿ ಪಡ ಅವು ಬಿಡ್ದು ಕನ್ನಡ ಬಗ್ಗೆ ತುಳುದಾಯ ಬಂದ್ಪು ನಾವು ತಪ್ಪು ಕಲ್ಪನೆ. ನಮ್ಮ ನಿಜವಾದ ತುಳು ಭಾಷೆ ಬರ್ಪು ನಮ್ಮ ಕುಡೊಂಜಿ ಪ್ಲಸ್ ದಾದ ಬಂಡ ತುಳು ಟು ಆ ಲೆವೆಲ್ದೊಂಜಿ ಪಿಕ್ಚರ್ ಬರ್ಪುನತ್ತೆ. ಸೊ ಐದು ಮಲ್ಲ ನಮಗೆ ವಿಷಯ ದಾದೊಂಡು. ಸೊ ಐಕ ಆ ಮಾತು ಮಲ್ಲ ಪ್ರೊಜೆಕ್ಟ್ದ ಸಿನಿಮಾ ನಮ್ಮ ತುಳುಟು ಭಾಷೆ ಬರ್ಪು ನಮ್ಮ ಮಾತಿರ್ಲ ಖುಷಿ ಪಡೋಡು. ಸೊ ಅವೇನು ಬಿಡ್ತು ನಮ್ಮ ಅಂಚ ಇಂಚ ಪನ್ಪು ನಮ್ಮ ಮಾತಿರ್ಲ ಕೊಡೋರಾವೇನು ಸಿನಿಮಾ ಅಂತದ್ದು ತುಳು ಕ್ಲಾಸ್ ಸಿನಿಮಾಗೆ ಪ್ರೋತ್ಸಾಹ ಅನ್ಬಿಡ್ದೆ. ನಾನು ಮಾತಿರ್ಲ ಸರ್ವಧರ್ಮದ ಅಭಿಮಾನಲಡೆ ಈ ಮೂಲಕ ಏನೊಂದಿಲ್ಲ ನಿಕಲ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.